ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೆಲ್ಪ್ ಡೆಸ್ಕ್ ಸ್ಥಾಪಿಸುವ ಬಗ್ಗೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಮತ್ತು ವೇದವ್ಯಾಸ್ ಕಾಮತ್ ಅವರು ಚರ್ಚಿಸಿದರು. ಬಳಿಕ ಆಸ್ಪತ್ರೆಯ ಶುಶ್ರೂಷೆ ವಿಭಾಗಕ್ಕೆ ಭೇಟಿ ನೀಡಿದರು. ಕೌನ್ಸಿಲರ್ ಜೊತೆ ಮಾತುಕತೆಯನ್ನ ನಡೆಸಿದರು. ರೋಗಿಗಳ ಸಂಬಂಧಿಗಳು ಗೊಂದಲಕ್ಕೆ ಒಳಗಾಗದಂತೆ ಸೂಕ್ತ ಮಾಹಿತಿ ನೀಡುವಂತೆ ಸೂಚಿಸಿದರು. ಪರಿಣಿತ ಮಾಹಿತಿ ಸಂವಹನಕಾರರನ್ನು ನೇಮಿಸಲು ಕ್ರಮಕ್ಕೆ ಸಲಹೆಯನ್ನ ನೀಡಿದರು. ಮಂಗಳೂರಿನ ವೆನ್ಲಾಕ್ನಲ್ಲಿ ಯಾವುದೇ ಮಾಹಿತಿ ಸಿಗದೆ ರೋಗಿಗಳು ಅವರ ಕುಟುಂಬಸ್ಥರು ಬರುವ ಸಂದರ್ಭ ಆತಂಕಕ್ಕೆ ಒಳಗಾಗಿರುತ್ತಾರೆ. ಇದರ ನಡುವೆ ಇಲ್ಲಿನ ಸಿಬ್ಬಂದಿಗಳ ಅತಿರೇಕದ ವರ್ತನೆಯಿಂದ ವೆನ್ಲಾಕ್ ಬಗ್ಗೆ ಜನರ ಮನಸ್ಸಿನಲ್ಲಿ ಹೇಸಿಗೆ ಹುಟ್ಟುವ ಪರಿಸ್ಥಿತಿ ಬರುತ್ತಿದೆ. ಇದನ್ನು ಹೋಗಲಾಡಿಸಲು ಜನಸಂಪರ್ಕವನ್ನ ಕೂಡಲೇ ರಚಿಸಬೇಕು ಎಂದು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಸೂಚಿಸಿದ್ದಾರೆ. ಈ ಸಂದರ್ಭ ಡಿಎಚ್ಒ ಡಾಕ್ಟರ್ ಕಿಶೋರ್ ಕುಮಾರ್, ಡಿಎಂಒ ಡಾಕ್ಟರ್ ಸದಾಶಿವ ಉಪಸ್ಥಿತರಿದ್ದರು. ನಿಮ್ಮಲ್ಲಿ ಪಾಸಿಟಿವ್ ಇದ್ರೆ ಹೇಗೆ ಅಲ್ಲಿಂದ ಇಲ್ಲಿ ಬರ್ತಾರಲ್ಲ ಅವ್ರಿಗೆ ನಾವು ಪ್ರಾಬ್ಲಮ್